ಮುಕ್ಕೋಟು ಚೆಂಬುಗುಡ್ಡೆ ಪಿಲಾರ್ ಕೊಲ್ಯ ದ್ವಾರಕಾ ನಗರ ಪರಿಸರಡ್ ಅಗತ್ಯ ಇತ್ತಿನ ಕೆಲವು ಇಲ್ಲಡೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆರಿ ಸಾಮಾನ್ಯನ ಪಟ್ಟಿಯರು ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯರ್ನ ಮುತಾಲಿಕೆಡು ಆಯ್ಕೆ ಮಲ್ತಿನ ಅರ್ಹ ಇರುವ ಇಲ್ಲಲೆಡೆ ಪೋದು ಫಲಾನುಭವಿಗಳಿಗೆ 5 ಕಿಲೋ ಅರಿ 1 ಕಿಲೋ ಸಕ್ಕರೆ ಸೇರಿನಂಚ ಅಗತ್ಯ ವಸ್ತುಲದ ಸಾಮಗ್ರಿಗಳನ್ನು ಶುಕ್ರವಾರ ಕಾಂಡೆ ವಿತರಣೆ ಮಲ್ತಿರು. ತೀರಾ ಬಡತನದ ಅವೇ 4 ದಿನ ರವಿ ಎಣ್ಣೆ ಪಂಡದು ಅವೇ 4 ದಿನ ಕೊಂಜಿ ಅವೇ ದಾಲೆತ್ತನ ಪಂಡರ್ನಾಡ ಬಲ ಪದ್ಮಾವತಿ ಬಲ ಸುರುಕಾದು ಕುತ್ತಾರ್ಡು ಧನಲಕ್ಷ್ಮಿ ಗಟ್ಟಿಯರ್ನ ಇಲ್ಲಾಡು ಕೆಲವರಿಗೆ ಅಗತ್ಯ ವಸ್ತುಗಳನ್ನು ವಿತರಣೆ ಮಲ್ತೇರು. ಅವೇರ್ದು ಬೊಕ್ಕ ಪಿಲಾರ್ ಚೆಂಬುಗುಡ್ಡೆ ಕೊಲ್ಯ ದ್ವಾರಕಾ ನಗರ ಪರಿಸರಗೂ ಪೋದು ಅಕಲ ಇಲ್ಲಡೆನೆ ಪೋದು ಅಕಲ ಇಲ್ಲಾಡು ಅರಿ ಸಾಮಗ್ರಿಯನ್ನು ವಿತರಣೆ ಮಲ್ತದು ಅಕಲೆಗೂ ಒಪ್ಪಿಯಾಯಿರು. ಅಬ್ಬ ರವಿ ಎಣ್ಣೆಂದು ನಮ್ಮ ವಿದ್ಯಾರತ್ನ ಶಾಲೆದ MD ಆಗ ಪಾಪದಕ್ಲೆ ಈ ಟೈಮ್ ನೆಂಚೂರನ್ನೆಲ್ಲ 4 ದಿನಕ್ಕೆ ಹೆಲ್ಪ್ ಆಡೋದು ಅವೇ ಮಸ್ತ್ ಅಡ್ಡೆ ಅವೇ ದೂರ ಅಂತ ಎಂತ ದೂರ ನಾನು ಒಂದು ಮಿತ್ರದ ತಿರುಪು ಗುರುಕು ಕಾರು ಅದೈತೆ ವೀಲ್ ಚೇರ್ ದೇವಸ್ಥಾನ ಮಂತೆ ಮುಡಿಮದ ಸೇರಿ ಇನಿ ಇಡೀ ದೇಶ ಕೊರೋನಾದ ಮಾರಿಗೆ ತತ್ತರಿಸಾದನು. ರಾಜ್ಯದ ಮುಖ್ಯಮಂತ್ರಿಗಳು ಇಂದೆತ ವಿರುದ್ಧ ಮಲ್ಲ ಹೋರಾಟನೇ ಮಲ್ತೊಂದುಲ್ಲೇರು. ಅಂಚಾದು ನಮ್ಮ ಮಾತ ಜಾಗೃತರಾದು ಪೋಡು ಕೊರೋನಾ ಪರಡಂದಿಲೆಕ್ಕ ತೂವನ್ನವು ನಮ್ಮ ಮಾತೆರ್ನಲ್ಲ ಜವಾಬ್ದಾರಿ ದಿಂಜ ಅಗತ್ಯ ಇತ್ತಿನ ಕೆಲವು ಇಲ್ಲಡೆ ಪೋದು ಇನಿ ಅಗತ್ಯ ವಸ್ತುಗಳನ್ನು ವಿತರಣೆ ಮಲ್ತದ ಇಂದೆರ್ದು ಅಕ್ಲೆಗೆ ಹೊಂದಾಡಲು ಉಪಯೋಗ ಆವಾಡು. ಇಂದು ನಮಗೆಲ್ಲರಿಗೂ ಕೂಡ ತಿಳಿದಿರುವಂತೆ ಇಡೀ ದೇಶದಾದ್ಯಂತ ಒಂದು ರೀತಿಯ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಎದುರಿಸುತ್ತಿರುವಂತಹ ಸಂದರ್ಭ. ಕೊರೋನಾ ಎಂಬ ಮಹಾಮಾರಿ ಜಗತ್ತಿನಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದಲ್ಲೂ ಕೂಡ ಹಲವಾರು ಕಡೆ ಇವತ್ತು ಕೊರೋನಾ ಮಹಾಮಾರಿ ಹರಡುತ್ತಿರುವಂಥದ್ದು ಬಹಳ ಬೇಸರದ ಸಂಗತಿ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡುವುದೇನಂತ ಹೇಳಿದರೆ, ಆದಷ್ಟು ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ನಮ್ಮ ದೇಹಾರೋಗ್ಯವನ್ನು ಕಾಪಾಡಿಕೊಂಡು ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ನಮ್ಮ ಇಡೀ ದೇಶದ ಜನರಿಗೆ ವ್ಯಾಪಕವಾಗಿ ಹರಡುತ್ತಿರುವಂತಹ ಈ ಒಂದು ಕೊರೋನಾ ಮಹಾಮಾರಿ ಆದಷ್ಟು ಬೇಗ ಅದು ಮುಕ್ತಿಗೊಳಿಸುವಂತೆ ಸರ್ವಶಕ್ತ ಭಗವಂತನು ಅನುಗ್ರಹವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡುತ್ತಾ, ದೇಶನು ಕಾಡುನ ಕೊರೋನಾ ಮಹಾಮಾರಿ ಆಯ್ನಾತ್ ಬೇಗ ನಾಶ ಆವಡು ಪಡೆದು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ತೆರಿಪಾಯಿರು. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಬೇರೆ ಬೇರೆ ನಿರ್ದೇಶನಗಳನ್ನು ನಮಗೆ ನೀಡಿದೆ. ಆ ಎಲ್ಲ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತಹ ಜವಾಬ್ದಾರಿಯನ್ನು ಕೂಡ ನಾವು ನಿರ್ವಹಿಸಬೇಕಾಗಿದೆ. ಆ ಮೂಲಕ ಈ ಒಂದು ಕೊರೋನಾ ಮಹಾಮಾರಿಯನ್ನು ನಿರ್ಮೂಲನೆಗೊಳಿಸಲು ನಾವೆಲ್ಲರೂ ಸಂಘಟಿತವಾಗಿ ಹೋರಾಟವನ್ನು ಮಾಡಿದಾಗ ಖಂಡಿತವಾಗಿಯೂ ಬರುವ ದಿನಗಳಲ್ಲಿ ಈ ಒಂದು ಕೊರೋನಾ ವೈರಸ್ಸಿನಿಂದ ಮುಕ್ತಿಗೊಳ್ಳಲು ಖಂಡಿತವಾಗಿ ಸಾಧ್ಯ ಅಂತ ಹೇಳುತ್ತಾ, ಬಹಳ ಮುಖ್ಯವಾಗಿ ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಾದ ನಿರಾಳವಾಗಿ ಇರುವಂತೆ ಒಂದು ಘೋಷಣೆಯನ್ನು ಮಾಡಿದೆ. ಅದು ವಾಹನ ಸಾಲ ಆಗಿರ್ಬೋದು, ವೈಯಕ್ತಿಕ ಸಾಲ ಆಗಿರ್ಬೋದು, ಅಥವಾ ಗೃಹ ಸಾಲ ಇರ್ಬೋದು. ಬರುವಂಥ 3 ತಿಂಗಳು ಅದನ್ನು EMI ಕಟ್ಟುವಂಥದ್ದನ್ನು ಮುಂದಕ್ಕೆ ಹಾಕುವಂಥದ್ದು ಕೂಡ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ಕಡೆ
ಆಶಾದಾಯಕವಾದ ಬೆಳವಣಿಗೆಯಾಗಿದ್ದು, ಅದರ ಜೊತೆಗೆ ನಮ್ಮ ಮೋದಿಜಿಯವರು ಬಹಳಷ್ಟು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಜನರೆಲ್ಲರೂ ಕೂಡ ಜಾಗೃತರಾಗಬೇಕು ಅಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಸಹ ಕೂಡ ಅಹೋರಾತ್ರಿ ಈ ಒಂದು ಕೊರೋನಾ ಮಹಾಮಾರಿ ನಮ್ಮ ಇಡೀ ದೇಶದ ತೊಲಗಬೇಕು ಎಂಬ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತಿರುವಂಥದ್ದು ಕೂಡ ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ವಿಚಾರ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಈ ಒಂದು ಮಹಾಮಾರಿಯನ್ನು ತೊಲಗಿಸುವಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಡಿದಾಗ ಖಂಡಿತವಾಗಿಯೂ ಅದು ಸಾಧ್ಯ ಅಂತ ಹೇಳುತ್ತಾ ನಾವೆಲ್ಲರೂ ಕೂಡ ಜಾಗೃತರಾಗಿರೋಣ ಅಂತ ಈ ಸಂದರ್ಭದಲ್ಲಿ ವಿನಮ್ರವಾದ ವಿನಂತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೆ. ಇನಿ ಸಾಮಾಜಿಕ ಕಳಕಳಿಟ್ ರವೀಂದ್ರ ಶೆಟ್ಟಿ ಇಂಚಿತಿ ಸಗಾಯ ವಿತರಣೆ ಮಲ್ತೊಂದುಲ್ಲೇರು ಪಂಡದ ತೆರಿಪಾಯಿನ ಧನಲಕ್ಷ್ಮಿ ಗಟ್ಟಿಯರು ಕೊರೋನಾ ಜಾಗೃತಿದ ಮಾಹಿತಿ ಕಾರ್ಯಕ್ರಮನ ಈ ಪಡ್ತು ನಡಪಾದು ಕೊರಿಯರು. ನಮ್ಮ ರಕ್ಷಣೆ ನಮ್ಮ ಹೊಣೆ ಎಂಬ ಧ್ಯೇಯ ವಾಕ್ಯದಂತೆ ಇವತ್ತು ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿರುವಂಥದ್ದು ಕೊರೋನಾ ವೈರಸ್. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ, ಭಾರತ ದೇಶ ಬಹಳಷ್ಟು ಹೆಮ್ಮೆ. ಇವತ್ತು ವಿಶ್ವಸಂಸ್ಥೆ ನಮ್ಮನ್ನು ಮಾದರಿಯಾಗಿ ಇಟ್ಕೊಂಡಿದೆ ಅಂತ ಹೇಳಿದರೆ ಮೊದಲನೇದಾಗಿ ನಾನೆಲ್ಲ ನಮ್ಮ ಜನತೆಗೆ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ನಮ್ಮ ರಕ್ಷಣೆ ನಮ್ಮ ಹೊಣೆಯನ್ನು ಮಾಡೋದರ ಜವಾಬ್ದಾರಿ ಜೊತೆಗೆ ಇವತ್ತು ನಿರಂತರ ಜನಸಾಮಾನ್ಯರಿಗೆ ಈ ವೈರಸ್ ಹರಡಬಾರದು. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಈ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ನೋಡಿದ್ದೇವೆ. ಅದು HIV ಏಡ್ಸ್ ಇರ್ಬೋದು, ಕುಷ್ಠ ಇರ್ಬೋದು, ಇಂಥದ್ದನ್ನು ಎಲ್ಲ ಸವಾಲಾಗಿ ಸ್ವೀಕರಿಸಿದ ದೇಶ ನಮ್ಮ ಭಾರತ. ಆದರೆ ಇದೊಂದು ವಿಶೇಷವಾದಂಥ ವೈರಸ್. ಬಹುಶಃ ಇತಿಹಾಸದಲ್ಲಿ ನಾವೆಲ್ಲ ಅದಕ್ಕೆ ನೆನಪುಗಳಾಗಿ ಉಳಿತೇವೆ ಏನೋ ಎಂಬುದರ ಬಗ್ಗೆ ನನಗೀಗ ಒಂದು ಸಂದೇಹ ಬರ್ತಾ ಇದೆ. ಯಾಕಂತೇಳಿದರೆ ಕೇವಲ ಒಂದು ಟಚ್ಚಿಂದ ಇರ್ಬೋದು, ತನ್ನ ಉಸಿರಿನಿಂದ ಈ ವೈರಸ್ಸನ್ನು ಹರಡಬೇಕಿದ್ರೆ ಇವತ್ತು ಯಾಕೆ ಸರ್ಕಾರ ಇಂಥ ಒಂದು ಯೋಜನೆಯನ್ನು ಮಾಡಿದೆ ಅಂತ ಹೇಳಿದರೆ, ಅದರ ಜೀವಿತಾವಧಿ ಕೇವಲ ಒಂದು 14 ದಿವಸಗಳ ಕಾಲ ಈ ಒಂದು ವೈರಸ್ ಒಬ್ಬರಿಗೆ ಹರಡುವಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗೋಣ. ಆದರೂ ಕೂಡ ಇವತ್ತು ಭಾಳ ಸಿಲ್ಲಿಯಾಗಿ ಇವತ್ತು ಸರ್ಕಾರ ಎಂಥ ಕಾನೂನುಗಳನ್ನು ಹಾಕಿದರೂ ಕೂಡ ಅದನ್ನು ಬಹಳ ದಯವಿಟ್ಟು ಇದರಿಂದ ಜಾಗೃತರಾಗಿರಿ. ಯಾರಿಗೂ ಗೊತ್ತಾಗೋದಿಲ್ಲ. ಇವತ್ತು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು, ಅಥವಾ ಎಲ್ಲ ಸರ್ಕಾರೇತರ ಇಲಾಖೆಗಳು ಇಷ್ಟೆಲ್ಲ ಒಂದು ಭರವಸೆಯನ್ನು ಕೊಡೋದ್ರ ಮೂಲಕ ನಿಮ್ಮ ರಕ್ಷಣೆಯನ್ನು ನೀವು ಮಾಡಿಕೊಳ್ಳಿ. ಇದರ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಇವತ್ತು ನಮ್ಮ ರವೀಂದ್ರ ಶೆಟ್ಟಿ ಉಳಿದಟ್ಟವರನ್ನು ಅಭಿನಂದಿಸ್ತೇನೆ. ಒಬ್ಬ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇವತ್ತು ರಾಜಕೀಯ ರಹಿತವಾಗಿ ಇವತ್ತು ಒಬ್ಬ ವ್ಯಕ್ತಿ ಸಮಾಜಮುಖಿಯಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು, ಸೇವೆಯನ್ನು ಮಾಡಿಸ್ಕೊಡ್ಬೋದು ಎಂಬುದನ್ನು ಈ ಕ್ಷೇತ್ರದಲ್ಲಿ ತೋರಿಸ್ಕೊಟ್ಟವರು ರವೀಂದ್ರ ಶೆಟ್ಟಿ ಉಳಿದಟ್ಟವರು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ಒಂದು ಕಡೆ ಹೇಳ್ತೇವೆ. ನನಗೆ ರವಿ ಅಣ್ಣವು ನಿನ್ನೆ ಫೋನ್ ಮಾಡಿದರು, ಹೀಗೆ ಅಕ್ಕ ಯಾರಾದರೂ ಬಹಳಷ್ಟು ಅಂದರೆ ಈಗಿನ ಕಾಲದಲ್ಲಿ ಗೊತ್ತಿದೆ, ಈಗ ನಾವು ಬರುವಾಗ ಕೆಲವರಿಗೆ ಅನಿಸ್ಬೋದು ಏನಪ್ಪ ಇವರು ಏನಾದರೂ ಬಂದು. ಖಂಡಿತವಾಗಿ ಇಲ್ಲ ಸ್ನೇಹಿತರೆ, ನಮ್ಮ ಮಧ್ಯದಲ್ಲೇ ಕೆಲವು ಕಣ್ಣಿಗೆ ಕಾಣದಂಥ ಎಷ್ಟೋ ಬಡತನದಲ್ಲಿದೆ, ಅದನ್ನು ಹೇಳಿಕೊಳ್ಳಿಕ್ಕೆ ಅವರು ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂಥ ನೆಲೆಯಲ್ಲೇ ರವೀಣ ನನಗೆ ಫೋನ್ ಮಾಡಿ, ಅಕ್ಕ ಈ ರೀತಿಯ ಯಾವುದಾದ್ರೂ ಕುಟುಂಬಗಳಿದ್ರೆ ನನ್ನಿಂದ ದೊಡ್ಡ ಮಟ್ಟದಿಲ್ಲದಿದ್ದರೂ ಕೂಡ 2 ದಿವಸದ ಗಂಜಿ ಊಟಕ್ಕಾದ್ರೆ ಅವರಿಗೆ ನಾನು ಏನಾದರೂ ಮಾಡಬೇಕು ಈ ಸಮಾಜಕ್ಕೆ ಎಂಬ ಧ್ಯೇಯವನ್ನು ಇಟ್ಕೊಂಡು ನನಗೆ ಫೋನ್ ಮಾಡಿದರು. ಅಂಥ ಸಂದರ್ಭದಲ್ಲಿ ಕಳೆದ ಭಾಳಷ್ಟು ದಿನಗಳಿಂದ ರವಿಯಣ್ಣ ನಿದ್ದೆ ಇಲ್ಲ. ಈ ಒಂದು ಒಳಗಡೆ ಕೂತ್ಕೊಂಡು ಕೂಡ ಇದರ ಬಗ್ಗೆ ಜಾಗೃತಿ ಮತ್ತು ಕೊರೋನಾ ಪೇಷಂಟ್ಗಳಿಗೆ ಆಗುವಂಥ ಬೇಕಾದಂಥ ವ್ಯವಸ್ಥೆಯ ಹಿಂದೆ ನಾವು ಅಧಿಕಾರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇನೆ. ಇವತ್ತು ಒಂದಷ್ಟು ಜನರನ್ನು ಒಂದೇ ಕ್ಷೇತ್ರದಲ್ಲಿ ಅಲ್ಲ, ಅವರ ಕ್ಷೇತ್ರ ಬಿಟ್ಟು ಬೇರೆ ಬೇರೆ ಕ್ಷೇತ್ರದ ಭಾಳಷ್ಟು ಅದು ಒಂಟಿ ಮಹಿಳೆ ಇರ್ಬೋದು ಮತ್ತು ಹೆಣ್ಮಕ್ಳಿರುವಂಥ ಕುಟುಂಬಗಳಿರ್ಬೋದು, ಅಲ್ಲಿ ಯಾರೂ ಕೂಡ ಉದ್ಯೋಗಕ್ಕೆ ಹೋಗದಂಥ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಅವರ ಕಿಂಚಿತ್ತು ಸಹಾಯ ಕೊಡುವಾಗ ಅನ್ನಿಸ್ಕೊಳ್ಬೋದು. ಆದರೆ ಇವತ್ತು ಇದ್ದವರಿಗೆ ಕೂಡ ಇಂಥ ದೊಡ್ಡ ಮನಸ್ಸು ಬರುವಂಥದ್ದು ಬಹಳ ಕಡಿಮೆ. ಇನ್ನೂ ಆದರೂ ಕೂಡ ದಯವಿಟ್ಟು ಸ್ನೇಹಿತರೆ, ನಾವು ಒಳಿತು ಮಾಡು ಮನುಜ ಇರುವುದು 3 ದಿವಸ ಎಂಬಂತೆ ಇದ್ದವರು ಇರದವರಿಗೆ ನೀವೆಲ್ಲ ಕಡೆ ಹೋಗಿ ಪ್ರಚಾರ ಮಾಡಬೇಕಾಗಿಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ನೊಂದವರು ಅಶಕ್ತರು ಇದ್ದರೆ ಅಥವಾ ಬಡತನದ ಬೇಗೆಯಲ್ಲಿದ್ದರೆ ನಿಮ್ಮಿಂದ ಆಗುವಂಥ ಕೈಲಾದ ಸಹಾಯವನ್ನು ಮಾಡಿ ಈ ಕೊರೋನಾ ವೈರಸ್ಸನ್ನು ನಿರ್ಮೂಲನೆ ಮಾಡೋದರ ಜೊತೆಗೆ ಎಲ್ಲರೂ ಕೂಡ ಜಾಗೃತರಾಗಿರಿ. ಇನ್ನು ಏನು ಇದ್ದಿರುವಂಥ ಕರ್ಫ್ಯೂ ಒಂದಷ್ಟು ದಿನ ಇದೆ, ಅದನ್ನು ಪಾಲಿಸಿ, ನಿಯಮಗಳನ್ನು ಪಾಲಿಸಿ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಂಡು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತರುವಂಥದ್ದು ಮತ್ತು ಮುಂದಿನ ಜನಾಂಗಕ್ಕೆ ನಾವೆಲ್ಲ ಮಾದರಿಯಾಗಿರುವ ಹಾಗೆ ಎಲ್ಲರೂ ಕೂಡ ಶ್ರಮಿಸೋಣ ಅಂತೇಳಿ ಮಗದೊಮ್ಮೆ ತಮ್ಮೆಲ್ಲರಲ್ಲಿ ಕೈ ಮುಗಿದು ಬೇಡ್ತಾ ಇದ್ದೇನೆ. ನಿಯಮಗಳನ್ನು ಪಾಲಿಸಿ ಕೊರೋನಾ ವೈರಸ್ಸನ್ನು ನಿರ್ಮೂಲಗೊಳಿಸುವ, ಬಂದಿರುವಂಥ ಮಹಾಮಾರಿಯನ್ನು ಓಡಿಸುವಲ್ಲಿ ನಾವೆಲ್ಲ ಸರ್ವಧರ್ಮದ ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ದಿನಗಳನ್ನು ನಮ್ಮ ಸಂಸಾರದ ಜೊತೆ, ನಮ್ಮ ಕುಟುಂಬದ ಜೊತೆ, ಸ್ನೇಹಿತರ ಜೊತೆಗಿಂತಲೂ ಆದಷ್ಟು ಗ್ಯಾಪ್ ಮೇಂಟೈನ್ ಮಾಡಿ, ಏನು ನಿಯಮಗಳಿದೆ ಆದಷ್ಟು 1 ಮೀಟರ್ನಷ್ಟಾದರೂ ದೂರ ಅಂತರವನ್ನು ಕಾಪಾಡಿಕೊಳ್ಳಿ ಮತ್ತು ಆದಷ್ಟು ಮಾಸ್ಕ್ ಧರಿಸಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ. ಯಾವುದೇ ವಸ್ತುಗಳನ್ನು ನೀವು ಮುಟ್ಟುವುದಿರ್ಬೋದು, ಸ್ವಚ್ಛತೆಯನ್ನು ಕಾಪಾಡಿಕೊಂಡು ವಿಶೇಷವಾಗಿ ಒಬ್ಬ ಜಿಲ್ಲಾ ಪಂಚಾಯತ್
ಸದಸ್ಯೆಯಾಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ಆ ದೇವರಲ್ಲಿ ರವೀಂದ್ರಣ್ಣ ಮತ್ತು ಅವರ ಇಡೀ ಕುಟುಂಬಕ್ಕೆ ಆ ದೇವರು ಇನ್ನಷ್ಟು ಈ ಸಮಾಜಮುಖಿ ಸೇವೆಗಳನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ, ಅವರಲ್ಲಿ ಉತ್ಸಾಹವನ್ನು ಕೊಡಲಿ, ಅವರಿಗೆ ಆಯುರಾರೋಗ್ಯ ಆಯುಷ್ಯ ಸೌಭಾಗ್ಯವನ್ನು ಕೊಡಲಿ ಅಂತೇಳಿ ಇಡೀ ನನ್ನ ಜನತೆಯ ಪರವಾಗಿ ಅವರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಅರಿ ಸಾಮಾನು ಪಡೆಯವನ್ನ ಇಲ್ಲದಕ್ಕಲು ತಂಕಲ್ನ ಬಂಗನ ತೆರಿಪಾದು ಇಂಚಿತಿ ಸಗಾಯ ತಂಕಲಿಗೆ ದಿಂಜ ಉಪಕಾರ ಆತನು ಪಂಡದು ಸೊಲ್ಮೆ ಸಂದಾಯಿರು ವರ್ಷ ದುಂಬು ವರ್ಷ ಪೋಯಿ ವರ್ಷ ಎಂಕ್ ದಮ್ಮು ಕಟ್ಟೊಂದಿತ್ತುಂಡು ಅಪಕ ಮೂಲು ಕ್ಯಾಂಪ್ ಇತ್ತುಂಡತೆ ದುರ್ಗಾ ಅಂದಟ ಅಲ್ಪ ಕ್ಯಾಂಪ್ ಇತ್ತಿನ ಅಪಕ ಯಾನೆ ಅಲ್ಪ ಪೋದು ಟೆಸ್ಟ್ ಮಾಡ್ತೀನಿ ಡಾಕ್ಟರ್ ಬಂಡೇರು ಇಂದಟ್ಟು ನಿಟ್ಟೆಡ್ ಬರೆಯಾರೆ ಅಂಚ ಅಲ್ಪ ಪೋದು ಟೆಸ್ಟ್ ಮಾಡ್ಕೊಂಡು ಎನ್ನ ಹಾರ್ಟ್ ವೀಕ್ ಬಂದು ಅಂತಾರೆ. ವೀಕ್ ಬಂದಾಗ ಅಪಕ ಆಕಿ ಮಸ್ತು ಕಾಸು ಖರ್ಚು ಹಾಕೊಂಡು ಇಂದಕ್ಕೆ ಆಪ್ರೇಷನ್ ಒಂಜಿ ಆವೋಡು ಎಲ್ಲಿ ಒಂಜಿ ಫೇಸ್ ಮೇಕರ್ದಿ ಓಡು ಪಂಡೇರು ಅಂಚ ಎಂಕ್ ಎನ್ನ ಕಂಡನ್ನು ತೀರ್ಬೋದು ಹೆಣ್ಮ ತಂಗ್ಲ ಆಯ್ನಿ ಮಾತ್ರ ಅಂಚ ಕಾಸೆಲ್ಲ ಇಚ್ಚಿ ಬೊಕ್ಕ ಎಂಕ್ ಜೋಕಲ್ಲ ಇಚ್ಚಿ ಏನು ಹೊರ್ತಿಯ ಅಂಚ ಇಂಚ ಪಂಡೇರು ಅಲ್ಪ BPL ಕಾರ್ಡ್ ಅತ್ತ ಇರಕ್ಕೆ ಅಂದು ಬಂಡೆ BPL ಕಾರ್ಡ್ ಆಂಡೆ ಇರಕ್ಕೆ ಅಲ್ಪ ಮುಲ್ಪ ಸಹಾಯ ಮಲ್ಪೇರು ವಾಜಪೇಯಿನ ಒಂಜಿ ಸ್ಕೀಮ್ ಉಂಡು ಅವು ಇರಕ್ಕೆ ತಿಕ್ಕೊಂಡು ಬಂಡದು ಅಂಚ 3 ದಿನ ಅಡ್ಮಿಟ್ ಆಗಿ ಬೊಕ್ಕ ಕಾಸು ಬತ್ತಂಡು 5 ಬೊಕ್ಕ ಎಂಕ್ ಫೇಸ್ ಮೇಕರ್ ದಿ ಬೊಕ್ಕ ಎಂಕ್ ಇತ್ತ ಸುಮಾರು ಮಸ್ತು ಉಂಡು ಯಡಿಯೂರಪ್ಪನ ದಟ್ಟ ಎಂಕ್ ಬರ್ತಡದಲ್ಲಿ ರವಿ ಎಣ್ಣೆ ಈ ಕ್ಯಾಂಪ್ ಮಾಡ್ತೀವಿ ಪ್ರಯೋಜನ ಆತಂದು. ವಿಶೇಷ ಪಂಡ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೊಕ್ಕ ಧನಲಕ್ಷ್ಮಿ ಗಟ್ಟಿ 2 ಜನ ಮಾತ್ರ ಎಚ್ಚರಿಕೆದ ಕ್ರಮನ ಅನುಸರಿಸಾದು ಇರುವ ಇಲ್ಲದಕ್ಲೆಗೆ ಸಗಾಯ ವಿತರಣೆ ಮಾಡ್ತೇರು. ಕರೋನಾ ಪನ್ಪುನಂಚಿನ ಒಂದು ಮಹಾಮಾರಿ ಇಡೀ ವಿಶ್ವವ್ಯಾಪ್ತಿ ಮಾರಕವಾದ ನಮ್ಮ ಮಾನವ ಸಂಕುಲಗೊಂದು ಮಾರಕ ಅದು ಇನ್ನೂ ಒಂದುಂಡು ಅಂಚಿನ ಸಂದರ್ಭಡು ನಮ್ಮ ದೇಶವ್ಯಾಪ್ತಿ ನಮ್ಮ ಜನಕುಲ್ನ ಆರೋಗ್ಯದ ದೃಷ್ಟಿಡು ಭಾರತನ ಲಾಕ್ಡೌನ್ ಪನ್ಪುನಂಚಿನ ವಿಷಯಡು ಏರೆಗ್ಲ ಒವ್ವೇ ಒಂಜಿ ರೀತಿದ ಒಂಜಿ ಬಾಧೆ ಬರ್ರೆ ಬಲ್ಲಿ ಪನ್ಪುನ ಉದ್ದೇಶ ಬೋಡದು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ಜನಕುಲ್ನ ಮಿತ್ತು ಅಗ್ಲ ಆರೋಗ್ಯದ ಮಿತ್ತು ಹಿತದೃಷ್ಟಿದ ಮಿತ್ತು ಮಂತಿನಂಚಿನ ಈ ವ್ಯವಸ್ಥೆಡು ಜನಸಾಮಾನ್ಯರಿಗೆ ದಿನ ಬೆಂದಿದ್ದು ದಿನದಪ್ಪುನಂಚಿನ ಕೂಲಿ ಕಾರ್ಮಿಕ ವರ್ಗದಕ್ಲೆಗೆ ಭಾರಿ ಕಷ್ಟ ಅದು ಆತನು ಅಂಚಾದುಪ್ಪನಾಗ ಈ ಕಷ್ಟನ ಅರ್ಥ ಮಂತೊಂದು ನಮ್ಮ ಈ ಭಾಗದ ಜನಪ್ರಿಯ ಎಂಗಳ ನಾಯಕರು ಅಂಚನೆ ವಿದ್ಯಾರತ್ನ ವಿದ್ಯಾಸಂಸ್ಥೆದ ಮಾಲಕರಾಯನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರು ನಮ್ಮ ಈ ಸರಸ್ವತಿ ಕಾಲೋನಿ ಭಾಗಡು ಕೂಲಿ ಕಾರ್ಮಿಕರು ಹೆಚ್ಚಿನ ಒಂಜಿ ಕುಟುಂಬ ಒಪ್ಪುನಿ ಐಟ್ ಆಯ್ದ ಕುಟುಂಬನು ತೀರ ಬಡತನ ಕುಟುಂಬನು ಗಣನೆಗೆ ತಂದು ಇನಿ ಅರ್ನ ಒಂಜಿ ನೇತೃತ್ವಡು ಈ ಭಾಗಡು ದಿನನಿತ್ಯ ಉಪಯೋಗ ಮಲ್ಪನಂಚಿನ ಒಂಜಿ ಅಕ್ಕಲ ಬಂಜಿದ ಬಡವಗೂ ತಿನ್ಪುನಂಚಿನ ಅಂಚನೆ ಉಪಯೋಗ ಮಲ್ಪನಂಚಿನ ವಸ್ತುನಿ ಇನಿ ಈ ಭಾಗಡಾರು ಕೊಡ್ತೇರು ಎನ್ನ ಊರ್ದ ಬರವಾದ ಅಂಚನೆ ಎನ್ನ ವೈಯಕ್ತಿಕವಾದ ಈ ಸಂದರ್ಭಡು ಯಾನಾರಿಗೆ ಉಡಲ್ದಿಂಜನ ಸೊಲ್ಮೆನು ಸಂದಾಯ್ತ ಮಂತಂದು ಈ ಸಂದರ್ಭಡು ನನೊಂಜಿ ವಿಶೇಷ ಏನೇನಪ್ಪ ವೆಲ್ಲಾಕಡು 4 ಜನ ಕೊರೋನಾ ಪೇಷಂಟ್ಸ್ ಅಲ್ಲೇರು ಆ ಸಂದರ್ಭಡು ಪಲ್ಗುನಿ ಟೆಕ್ಸ್ಟೈಲ್ದ ಮಾಲಕರಾಯನಂಚಿನ ಶ್ರೀಯುತ ಮನೋಜ್ ಪನ್ಪುನಾರು ಖಾಲಿ ಒಂಜಿ ಫೋನ್ ಕಾಲ್ಗೆ ಈ ಒಂಜಿ ಸಂದರ್ಭಡ್ಲ ಸ್ಪಂದನೆ ಮಂದದಕ್ಲೆ ಬೋಡಾಯಿನ ಮಾತ ಬಟ್ಟೆ ಬರತ ವ್ಯವಸ್ಥೆಯನ್ನು ಕೊಡ್ತೇವೆ ಐನ ಜಿಲ್ಲಾ ಆರೋಗ್ಯಾಧಿಕಾರಿನ ಮೂಲಕ ವೆಲ್ಲೊಕ್ಕಗೆ ಸಮರ್ಪಣೆ ಮಂದದ ಈ ಸಂದರ್ಭಡು ಪಿರೋರ ರವಿ ಅಣ್ಣಗೆ ಎಂಕಲ ಮಾತ ಎಂಕಲ ಊರದ ಜನತೆದ ಪರವಾದಲ್ಲ ರವೀಂದ್ರ ಉಳಿದಟ್ಟು ಮೆರೆಗೆ ಸೊಲ್ಮೆಯನ್ನು ಸಂದಾಯತ ಮಲ್ಪುವ ನಮ್ಮ ಈ ಇತ್ತೆ ನಮ್ಮ ವಿಶ್ವವ್ಯಾಪ್ತಿ ಪರಡದಿನಂಚಿನ ಈ ಕೊರೋನಾ ವೈರಸ್ದ ಪಂಡ ಇತ್ತಿನ ಮಾತೆರೆಗಳ ಅವು ಒಂಜಿ ಪರಡುಂಡು ಪನ್ಪಿನ ಒಂಜಿ ಇಂದೆಟ್ಗೋಸ್ಕರ ನಮ್ಮ ಒಂಜಿ ಮಾತೆರ್ಲ ನಮ್ಮ ಅದೇ ಒಂಜಿ ಜನತಾ ಕರ್ಫ್ಯೂ ಪಂದು ಪಾಡ್ದು ಲಾಕ್ಡೌನ್ ಮಂತದು ನಮ್ಮ ಇಲ್ಲದೊಲೆ ಕುಲ್ಲೋಡು ಪನ್ಪಿನ ಒಂಜಿ ಇಂದೆಟ್ಟು ನಮ್ಮ ಪ್ರಧಾನಿಲು ಮಾತೆರ್ಲ ನಮ್ಮ ಒಗ್ಗಟ್ಟಾದು ನಮ್ಮ ಈ ಒಂಜಿ ಜನಜಾಗೃತಿನೇನು ನಮ್ಮ ಕನ್ನಡ ಐನು ನಮ್ಮ ಮಾತೆರ್ಲ ಒಗ್ಗಟ್ಟಿಡು ಮನ್ಪೊಡು ಬೊಕ್ಕ ದಾದ ಪಂಡ ಇತ್ತೆ ಈ ಇಂದೆಟ್ಟು ಪಾಪದಕ್ಲೆಗ್ ಮಸ್ತ್ ಭಂಗ ಒಂದುಂಡು ಐನು ಈ ಮನಸ್ಸುರುದಿ ಒಂದು ನಮ್ಮ ರವೀಂದ್ರ ಉಳಿದೊಟ್ಟು ಮೇರು ಬೊಕ್ಕ ಧನಲಕ್ಷ್ಮಿ ಗಟ್ಟಿ ಮುಕುಲ್ ಮಾತ ಸೇರೊಂದು ಪಾಪದಕ್ಲೆಗ್ ದಾಲ ಇಂದೆತಲ ಭಂಗ ಆಯರ ಬಲ್ಲಿ ಪಂಡದು ಆಕ್ಲೊಂಜಿ ಪಾಪದಕ್ಕಲೊಂಜಿ ರಡ್ಡು ಪೊರ್ತು ಒನಸು ನೋಡು ಪನ್ಪಿನ ಒಂಜಿ ಇಂದೆಟ್ಟು ಅಕ್ಕಲ್ನ ಒಂಜಿ ನಿಟ್ಟಿಡು ಅಕ್ಕಲೊಂಜಿ ಆ ಬಡವನೊಂಜಿ ಕರಿಯರಗೋಸ್ಕರ ಪಾಪ ದೊಂಬು ಇಂದು ಪಂದು ಒಂದೆಲ್ಲ ಪ್ರತಿ ಒಂಜಿ ಇಲ್ಲಗಪೋದು ಆಯ್ನ ಒಂಜಿ ಆಯ್ದ ಪಂಡ ಈ ಪಾಪದಕ್ಲೆಗ್ ಒಂಜಿ
ಬಂಜಿದ ಒಂಜಿ ದಿನ ಬಳಕೆದ ವಸ್ತುಲೇನು ಕೊರೊಂದುಲ್ಲೇರು ಅಕ್ಲೆಗ್ ದೇವೇರು ನನಾತ್ ಒಂಜಿ ಆರೋಗ್ಯ ಐಶ್ವರ್ಯ ಇಂದು ಮಾತ ನನಾತ್ ದೇವೇರು ಕೊರಡು ಪಂದಕ್ಕೆ ಏನೊಂದು ಈ ಒಂಜಿ ಮಾರಕ ರೋಗ ಐನಾತ್ ಬೇಗ ನಮ್ಮ ಮುಲ್ಪರ್ದು ಪೋದು ಪ್ರತಿ ಒರಿಲ ಅಕುಲು ಬೆಂದು ತಿನ್ಪುಲಕ ಆಪುನೆಂಚಿನ ಒಂಜಿ ನಮಕೊಂಜಿ ದೇವೇರು ಒಂಜಿ ಸಹಾಯ ಒಂಜಿ ಅರ್ನ ಒಂಜಿ ದಾದ ಉಂಡು ತೂಲೆ ಅವು ಪ್ರತಿ ಒಂಜಿಲ ಆರೊಂಜಿ ನಮಕ್ ಒದಗಾವಡ್ ನನಾತ್ ಇಂಚಿನ ಅಕುಲು ಪುಟ್ಟುದು ಬರಡು ನಮ್ಮ ಈ ದೇಶಡ್ ನಮ್ಮ ಈ ರಾಜ್ಯಗ್ ಇಂಚಿನ ದೇವೇರು ಕೊಡುಗೆಲ್ಲ ಕೊಡ್ತೇರತ ಪಂದ್ ಈ ಬಂಗದ ಪರಿಸ್ಥಿತಿ ಇಲ್ಲ ಅಕುಲು ನಮಕೊಂಜಿ ಸಹಾಯ ಮಂತೊಂದುಲ್ಲೆರತೆ ಐಗೋಸ್ಕರ ನಮ್ಮ ಅಕ್ಲೆಗ್ ಕೃತಜ್ಞತೆ ಪೂರ್ವಕವಾದ ನಮ್ಮ ಒಂಜಿ ಸೊಲ್ಮಲೆಯನ್ನು ಸಂದವಡು.